ನೀ ಬಂದದ್ದೊಂದು ಒಳ್ಳೇದಾಯ್ತು ಮಗ. ಎಲ್ಲ ಒಟ್ಟೊಟ್ಟಿಗೆ ಕಾಣಾಯಿ ಒಂದು ಅಡುಗೆ ಮಾಡೋರು ಯಾರು ಇರಲಿಲ್ಲ. ಬಂದದ್ದೊಂದು ಒಳ್ಳೇದಾಯ್ತು. ಹೇಳ್ರು ಕೂಡಲೇ ಬಂದಿಯಲ್ಲ ನೀನು ಮಾಯಿ ಅಂತ ಹೇಳ್ಯ. ಅಯ್ಯೋ ನೀವು ಸುಮ್ಮನೆ ಕಣಿ, ನಮ್ಮ ಮಾಯಿದೇನು ರಗಲಿಲ್ಲ. ಅದೊಂದು ಇನ್ನೊಂದು ಇತ್ತಲ್ಲ ಅದ್ರದ್ದೇ, ಅದೊಂದೆಲ್ಲ ಫಿಟ್ಟಿಂಗ್ ಇಟ್ಟಿ ಕೊಡುತ್ತೆ ಇದಕ್ಕೆ. ಇದೊಂದು ಹಿತ್ತಳಿ ಕಿವಿ ಕಣ ಮಾಡೋದು ಕಣಿ. ಒಟ್ಟು ನಂಗೊಂದು ಸುಖ ಇಲ್ಲ ಅಷ್ಟೇ. ಈಗಂತೂ ಒಂದು ರಾಶಿ ಜನ ಮರ್ರೆ ಅವ್ರದ್ದು ಮಗಂದೊಂದು ಮದುವೆ ಆಯ್ತಲ್ಲ, ಅದೊಂದು ಗುಟ್ಟೆಲ್ಲ ಆದ್ದಲ್ಲ, ಅದ್ರದ್ದು ಅವರ ಮಾಯಿ ಅವರ ಮಾವ ಆ ಹೆಣ್ಣು ಎಲ್ಲ ಇಲ್ಲೇ ಬಂದು ಸಾಟೆ ಇರೆ. ಅದ್ರೊಟ್ಟಿ ನಮ್ಮದು ಈ ಅತ್ತಿದ ಗಂಡನೂ ಬಂದಿರ. ಹೋ ಅಷ್ಟು ಜನ ಒಂದೇ ಮನೆಯಾಗ ಐಕಂದ ಮಗ. ಹೌದು ಮಾಯಿ, ಇನ್ನು 3 ದಿನ 4 ದಿನ ಅಡ್ಡಿಲ್ಲ. ಇದೀಗ ತಿಂಗಳು 70 ಇಲ್ಲೇ ಬಂದೆಲ್ಲ ಜಾಂಡ ಹುಟ್ಕೊಂಡಿರ್ ಕಾಣಿ. ಎಂತ ಒಟ್ಟೆ ಅಡುಗೆ ಮಾಡಿ ಸಾಕಾಯ್ತು. ನನಗೂ ಬರ್ಕೊಂಬಂಗಿದ್ದಿತ್ತು. ಇದೊಂದು ಹೆಳಿ ಆಯ್ತು ನಂಗೆ ಬಫ್ಗೆ. ಅಷ್ಟೂ ಜನ ಒಂದೇ ಮನೆಯಾಗಂದ್ರೆ ಮಗ ಉಸಿರಾಡು ಕತ್ತಿಲ್ಲಪ್ಪ. ಅಯ್ಯೋ ದೇವ್ರೆ. ಅಲ್ಲ ಅದೇ ಅಪಾಯಿಂಟ್ಮೆಂಟ್ ಇತ್ತಲ್ಲ ಅಲ್ಲೇ. ಅಯ್ಯೋ ಅಜ್ಜ, ಅದ ಅಪಾಯಿಂಟ್ಮೆಂಟ್ ಅಲ್ಲದೆ ಹೊರಗೆ ಬೇರೆ ಮನೆ ಅಲ್ದದ. ಅಯ್ಯೋ ನಂಗೆ ಬಂದು ಒಂದ್ಸತಿ ಕೈ ಕಾಲೆಲ್ಲ ಹಿಡ್ದಂಗೆ ಅದ್ ಕಣ. ನಾವೆಲ್ಲ ತೋಟದಲ್ಲಿ ಗದ್ದೆಲಿ ಓಡಾಡ್ಕೊಂಡಿದ್ದೆ. ಈಗ ಅಂಗಳದೆಲ್ಲರೂ ಹೋಗ್ಕಿತ್ತ, ಅಂಗಳೂ ಇಲ್ಲಲ್ಲ. ಯಪ್ಪ ಹೆಂಗಿರ್ತಾರ ಮರೈತಿ, ನನಗೆಂತ ಆಪದಲ್ಲ. ಹಾಗೆಲ್ಲ ಎಂತ ಇಲ್ಲ ಅತ್ತೆ. ಅವರಿಗೆ ಕಣಿ ಸೇಫ್ಟಿ ಬೇಕು, ಆಚೆ ಈಚೆ ಜನ ಬೇಕು. ಹಂಗೆ ಆ ಥರ ಮಾಡ್ಕಂತ್ರೆ ನಮ್ಗೆ ಇದು ರೂಢಿ ಐತೆ. ನಮ್ಗೆ ಇಲ್ಲೇ ಐಕಂಬ ಸಾಮತ್ತು. ಅವ್ರು ಆ ಥರ ಇದ್ದವರಿಗೆ ಹೀಗೆಲ್ಲ ಬಂದು ಕಣಿ ಅವ್ರಿಗೆ ರಗಳೆ ಇತ್ತು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬ ಕಷ್ಟ ಇತ್ತು. ಎಲ್ಲರಾಗಲಿ ಅವರಿಗೆ, ಅವ್ರು ಆ ಥರವೇ ಬೆಳೆದಾರಲ್ದ. ಜನಿನ ಮುಸುಡಿ ಕಾಣ್ದಿರಡ್ಡಿಲ್ಲ ಅವರಿಗೆ. ಒಟ್ಟು ಆಚೀಚೆ ಮನೆ ಇದ್ರೆ ಸಾಕು. ಓದ್ ಹೆಂಗಿರ್ತಾರ ಮರೈತಿ. ಬಾಗಿಲು ತೆಗ್ದು ಪಕ್ಕದ ಮನೆಯರಂತ ಹೋಗಿ ನಾನು ಒಂದು ದಿವಸ ಸಕ್ಕರೆ ಕೆಂಪು ಹೋದ್ದೆ ನಿಮ್ಮ ಮನೆ ಬಂದಗಳು. ಹೌದೇ ಓರ ಪಕ್ಕನೇ ಬಾಗಿಲು ಹಾಕೊಂಡ್ ಮರೈತಿ ಮುಖಕ್ಕೆ. ನಂಗೊಂದು ನಾಚಿಕೆ ಬೇಡ. ಇಲ್ಲಿ ಊರು ಬದಿಯಾಗ ಅದ್ದಿದ್ರೆ ನಾವು ಸಕ್ಕರೆ ಕೆಂಡಿದ್ರೆ ಅವ್ರು ಚಾವೇ ಕೊಡ್ತಿದ್ದಿರ್ ಕಣ್. ಎಷ್ಟು ಒಂಥರ ಸಂಕೋಚ ಆದಂತೆ. ನಾನು ಆಗಳೇ ಅನ್ಕೊಂಡೆ ಯಬ್ಬಾ ಇನ್ನೂ ನಾ ಬೆಂಗಳೂರು ಬದಿ ಬರ್ತಿಲ್ಲ ಅನ್ಕೊಂಡೆ. ಹಂಗೆ ಒಳ್ಳೆಯರು ಇರ್ತಾರೆ ಅಜ್ಜಿ, ಹಂಗೆಲ್ಲ ಎಂತ ಇಲ್ಲ. ಅದು ಅವ್ರಿಗೆ ಜನಸಂಪರ್ಕ ಬೇಡ್ದೆ. ಈಗೆಲ್ಲ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಅವರಿಗೆ. ಅವ್ರಿಗೀಗ ಜನ ಬೇಕಾ ಇಲ್ಲ. ನಾವು ಹೇಳೋದು ಆ ಸಿಟಿಯರು ಈ ಸಿಟಿಯರು ಅನ್ಕೊಂಡೆ. ಸಿಟಿ ಎಲ್ಲ ಈ ಹೊಳ್ಳಿಯರು ಹೊಯ್ ಅಲ್ದ, ನಮ್ಮಂಥರೆಲ್ಲ ಹೊಯ್ಯೇ ಅಲ್ಲದೀಗ ಸಿಟಿ ಅದ್ದಲ್ದ. ಒಂದು 3/4 ಅಂಶ ಜನ ಊರೇ ಇಪ್ಪದು. ಅತ್ತೆ ಹೇಳಿ, ಯಾರು ಹೇಳತ್ತೆ, ಯಾರು ಹೇಳಿ? ಅಯ್ಯೋ ನಂಗೆ ಯಾರು ಅನ್ಕೊಂಡೆ ಗೊತ್ತಾಯಿಲ್ಲಲ್ಲ. ಅತ್ತೆ ಸೋತ್ಲು ಅತ್ತಿ ಗೊತ್ತಾಯಿಲ್ಲ. ನಾನೇ ಅಯ್ಯೋ ನನ್ನ ಒಳ್ಳಿ ಅನ್ಕ ನಂಗೆ ಗೊತ್ತಾಯಿಲ್ಲ. ಎಂತ ಮಗ ಚಾಕ್ಲೇಟ್ ಬೇಕಾ? ಅತ್ತೆ ನೀ ಎಲ್ಲೂ ಹೋಗ್ಬೇಡತ್ತೆ, ಇಲ್ಲೇ ಆಯ್ಕೋತ್ತೆ. ನೀ ಬಂದು ನಂಗೆ ಎಷ್ಟು ಖುಷಿ ಆಯ್ತು. ನೀ ಬಂದು ಚಾಕ್ಲೇಟ್ ಬೇಡತ್ತೆ. ಎಂತ ಬೇಕು ನನಗೆ ಊಟ ಎಲ್ಲ ಆದ್ಮೇಲೆ ರಾತ್ರಿ ನೀನು ಶೆಟ್ರ್ ಅಂಗಡಿದ ಐಸ್ ಕ್ರೀಮ್ ಕೊಡಿಸ್ತೀಯಲ್ಲ, ಅದಕ್ಕೆ ನಂಗೆ ಖುಷಿ ಆಯ್ತು ನೀ ಬಂದರೆ. ಅತ್ತೆ ಹೋಗ್ಬೇಡತ್ತೆ ನೀನು ಪುತ್ತಕಂದ. ನನ್ನ ಮಗಳನ್ನ ನಿನಗೆ ಮದುವೆ ಮಾಡಿ ಕೊಡ್ತೆ. ಅಷ್ಟೊತ್ತಿಗೆ ಸಾಕ್ಲಕ್ಕ ನನ್ನ ನೀನೇ ಸಾಕ್ಲಕ್ಕ. ಮನೆಯಲ್ಲಿ ಆಗ ಮರಯ್ಯ ನನ್ನೆಲ್ಲ ಆಯ್ಕೆ ಮಾಡಿ ಸಾಕು. ನಮ್ಮ ಕೊರಳು ಬಳ್ಳಿ ಒಟ್ಟಿಗೆ ಇದ್ದಂಗಿರುತ್ತೆ. ನಿಂಗೆ ಕೊಡ್ತೆ ಹಂಗಾರೆ, ಅಡ್ಡಿಲ್ಯಾ? ಅತ್ತೆ ನಿನ್ನ ಮಗಳು ಎಲ್ಲಿದ್ಲತ್ತೆ? ನೀನು ಹೊಟ್ಟೆಲಿದ್ಲತ್ತೆ? ಹೌದಪ್ಪ, ನಿಂಗೋಸ್ಕರ ಒಂದು ಮಗಳನ್ನ ರೆಡಿ ಮಾಡಿ ತಪ್ಪ ಅಕ್ಕ. ಅದೆಂತ ಪ್ಲಾಸ್ಟಿಕ್ ಹೊಟ್ಟೆಲಿ ಇಟ್ಟದ್ದು ಅಲ್ಲೇ ಇತ್ತಲ್ಲ ನಿನ್ನೆಯಿಂದ. ಅಮ್ಮ ಬಾಯಿಲೆ ಕೂಕು ಬಾ. ಬಟ್ಟೆ ಎಲ್ಲ ಜೋಡಿಸಿಟ್ಟಿದೆ ತಕೊಂಬಂದದ್ದು ನೀನು. ಆ ಸೂಟ್ ಕೆಸಾಗಿದ್ದಿತ್ತಲ್ಲ ಅದೊಂದು ಪ್ಲಾಸ್ಟಿಕ್ ಒಂದು ತೆಗಿಲಿಲ್ಲ ಕಣಿ. ಅಂತ ಅನ್ಕ ಗೊತ್ತಿಲ್ಲಲ್ಲ ಮತ್ತೆ ಎಂಬ ಅನ್ಕಂಡೆ ಐಕಂತಿಯಲ್ಲ ಒಂದು 10 ಸರು ಐಕಣ್ಕಮ್ಮ. ಸುಮಾರು ಕೆಲಸ ಇತ್ತು. ಆ ಮಾಂಗಲ್ಯ ಸರ ಒಂದು ಆ ಪಿನ್ ಐಕಂಡು ಕಾಣಿ ಅದೊಂದು ಹೊರದು ಹೋದಂಗೆ ಆಯ್ತು. ಅದೊಂದು ಸರಿ ಮಾಡಿಸೋದಿತ್ತು ಕಣಿ ನಂದು. ಬಾಳಿಗೊಂದು ಸಮ ಒಂದು ಪಾಲಿಶ್ ಹಾಕ್ಸ್ಕ. ಸುಮಾರು ಕೆಲಸ ಇತ್ತೆ ಹಂಗೆ ಅನ್ಕಂಡು. ಹೌದ್ವಾ ಹೆಣ್ಣಿಗೆ ಸಮ ಬಿಗೂ ಆಯ್ತಂಬ್ರೆ ಕೆಲಸ. ಅಲ್ಲಿ ಹೋಗಿ ಕಳಿಸೋದು ಬೇಡ. ಮಾಡ್ಕೊಂಡ್ಯಾರ ಹಳಿಯರ ಅದೇನು ಮಾಡ್ದೆ, ಏನು ಕೈ ಕಲ್ ಬಿದ್ದು ಹೋಯಿಲ್ಲ ಅವರಿಗೆ. ಆಯ್ಕೊಂಡ್ಲಿ ಹೆಣ್ಣಿಲ್ಲ ಸ್ವಲ್ಪ ದಿವಸ ಆಯ್ಕೊಂಡು ಹೋಯ್ಲಿ. ಒಂಚೂರು ಗಟ್ಟಿಗೆ ಮುಟ್ಟು ಮಾಡಿ ಕೊಡಿಸುವ ಕಾಣುವಂತರಿ. ಈ ನಾಯಿ ಬಿರ್ಸು ಕೋಲ್ಕಣಂಗೆ ಆಯ್ತು ಕಣ್ ಹೆಣ್ಣು. ಒಂಥರ ಮುಖದಲ್ಲಿ ಇದೇ ಇಲ್ಲ ಮುಂಚಿಂದು. ಹೌದೇ ಅವು ಎಂಥ ಸಂಸಾರದವು ಪಪ್ಪವೆಲ್ಲ ಅಲ್ಲೇ ಇದ್ದು ಅಂಬ್ರಲ್ಲ. ಒಂದು 15 ಜನ ಮೇಲೆ ಹತ್ತಂಬ್ರೆ. ಅಷ್ಟು ಜನರಿಗೆ ಅಡುಗೆ ಮಾಡ್ಕಲ್ಲ ಹೇಳ್ತೇನೆ ರಾತ್ರಿ ಹೆಣ್ಣು. ಎಂತೇ ಇರುತ್ತಲ್ಲ. ಈ ಅಳಿಯಂದ್ರಿಗಾರು ಗೊತ್ತಪ್ಪದ್ ಮಾಡ್ದ. ಈ ದೊಡ್ಡ ಸೇರ್ಕೊಂಡ್ರೆ ನಮ್ಗೆ ಜಾಲಿ ಮಾತಾಡೋಕೆ ಆಗ್ತಿಲ್ಲ ಅಜ್ಜಿ ಹತ್ರ. ನಾ ಕಡಿ ಬತ್ತೆ ಹಲ್ಲು ಉದುರಿಸಿ ಕೊಡ್ತೆ ಈಗ ನರಿಮೆಂಟ. ಭಾಳ ಚಾಲಕಿ ಅತ್ತೆ ಬಂದದ್ದು. ಈಗ ಅಜ್ಜಿ ಬೇಡ ಆಯ್ತಲ್ಲ ನಿಂಗೆ. ತಕೋ ಈಗ 8 ಅಣಿ ತಕೋ, ಬೆಲ್ಲದ ಕೆಂಡಿ ತಿನ್ನು ಹೋಗು. ಮುದ್ದು ಅಜ್ಜಿ. ಅತ್ತೆ ಟಾಟಾ. ಹಂಗೆ 8 ಅಣಿ ಸಿಕ್ತೋ, ನಂಗೆ 8 ಅಣಿ ಸಿಕ್ತೋ. ಫಸ್ಟ್ಲೇ ಹೋಗ. ಬಂದದ್ದು ಒಳ್ಳೇದಾಯ್ತು ಮಗ. ನಮಗೂ ಇಲ್ಲ ಬೇಕಿದ್ದಿತ್ತು ಮೊನ್ನೆಲ್ಲ ಅದ್ ಕತ್ತಿಗೆ. ಮತ್ತಲ್ಲೂ ಓದೆಲ್ಲ ಚಾಕ್ರಿ ಮಾಡೋದು ಬೇಡ ನೀನು. ಅದಕ್ಕೆಲ್ಲ ಮದುವೆ ಹೋದಲ್ಲಿಗೆ ಬೇಕಾದ್ರೆ ನೀನೇ ಮನೆ ಬದಲಾಯಿಸ್ಕೊಂಡೆ ಈಚೆಗೆ ಬಾ.
ಇಲ್ಲಿ ಊರ ಬದಿ ಅಂತಾರ ಅವಳಿ ಅಂದ್ರೆ ಬಿಸ್ನೆಸ್ ಹಾಕಿ ಕೊಟ್ರೆ ಸೈ. ಇಲ್ಲ ತೆಂಗಿನ ತೋಟ ಎಲ್ಲ ಕಂಡ್ಕೊಂಡು ಇದ್ರೆ ಆತು, ಅದೆಲ್ಲ ಬೇಡ. ಅದು ಎಂತ ಅದ್ರೊಳಗೇನು ಅಷ್ಟೇ ಇಲ್ಲ ಅನ್ಕೊಂಡು ಅಳಿ ಅಂದ್ರೆಲ್ಲ ಮಾತಾಡ್ಕೊಂತಿದ್ರು ಮೊನ್ನೆ ಇವರು ಅಳಿ ಅಂದ್ರೆಲ್ಲ ಬಟ್ಟೆ ಬಿಸ್ನೆಸ್ ಒಳಗೆ. ಅದ್ರ ಬದಲು ಇಲ್ಲಿ ಅಂತಾರ ಮಾಡ್ರತ್ತಿಲ್ಲ, ಅಲ್ಲಷ್ಟು ಜನರು ಚಾಕ್ರಿ ಮಾಡೋ ಬದಲು. ಹೌದಮ್ಮ, ಅದು ಊರು 5 ಜನ ಹಳಿಯಾರಿದ್ರು ಕಣ. ಒಬ್ಬೊಬ್ರಿಗೆ ಒಂದೊಂದು ಬೇಕು. ಒಬ್ರು ಚಹಾ ಬೇಕಂತ್ರ, ಒಬ್ರು ಕಾಫಿ ಬೇಕಂತ್ರ, ಒಬ್ರು ಮತ್ತೊಂದು ಬೇಕಂತ್ರ. ಇನ್ನು ಹೊಸ್ತಾಗಿ ಬಂದವು 2 ಅಜ್ಜಿ ಇದ್ದವು, ಎಲ್ಲ ಪಾರಿನಾಗೆಲ್ಲ ಇದ್ವು ತಂದ್ರು. ಅವಕ್ಕೆ ಒಂದ್ಸಲ ಮ್ಯಾಂಗೋ ಜ್ಯೂಸ್ ಅಂಬ್ರು, ಇನ್ನೊಂದ್ಸಲ ಮಿಲ್ಕ್ ಶೇಕ್ ಅಂಬ್ರು. ಎಂಥ ಮಣ್ಣು ಮಸಿ ಮರೈತಿ ಗೊತ್ತಾಯ್ದಿದ್ದೆಲ್ಲ ಎಂತೆಂತ ಕೇಂತು. ನಂಗೆಂತ ಮಂಡಿ ಬಿಸಿ ಆದಂಗೆ ಅಪ್ಪದ ಕಣ. ಮತ್ತು ನಾನು ವಾರ್ಗಿತ್ತಿ ಬಂದವಳೆಂತೂ ಕೇಳಲೇ ಬೇಡ. ಅದು ವಾರ್ಗಿತ್ತಿ ಕೆಲಸ ಗೊತ್ತಂಬ್ರಲ್ಲ, ಬಿಡಿ ಓದಿತ್ತಂಬ್ರಲ್ಲ ಅದು. ಅಜ್ಜ ಅದು MD BD ಅಲ್ಲದೆ ಡಾಕ್ಟ್ರ್ ಆದ್ಮೇಲೆ ಮತ್ತೆಂತ ಓದ್ತಾರಂಬ್ರ. ಅದೆಂತ ಓದಿತ ಅದು ಹೆಣ್ಣ. ಅದು ಒಂದು ಕಸ ಕಡ್ಡಿ ಮುಟ್ಟುವುದಿಲ್ಲ, ತೆಗೋದಿಲ್ಲ, ಅಡುಗೆ ಮನೆ ಬದಿ ಕಾಲು ಹಾಕೋದಿಲ್ಲ. ಅದು ಕಾಲು ಹಾಕ್ತಿರೋ ಇಲ್ಲಿ ಕೆಲಸನ ಹಾಕ್ಸ್ಕ ಮಾಡ್ತಾರೆ. ಇಬ್ಬಿಬ್ಬರದ್ದು ಸಂಬಳ ಬರ್ತಲ್ಲ, ಕೆಲಸದನ್ನ ಹಾಕ್ಸ್ಕ ಮಾಡಲಿ. ನೀವು ಬನ್ನಿ ಗಂಟೆ ಹೆಂಡತಿ ಈಚೆ ಬದಿ ಸಾಕಲ್ ಪ್ಯಾಟೆ ಮೇಲೆ. ಹೆಂಗತ್ತಮ್ಮ, ಆಯ್ತಾ ಮುಂದೆ ಕಾಂಬ ಬಿಡು. ಈಗ ದೃಶ್ಯ ಬಿಡ, ಆ ಕೊಟ್ಟಿ ತಕಬ, ಬಟ್ಟೆ ತಂದಿನಿ. ಸಲ ಮೆತ್ತಂದು ಕಾಟನ್ ಸೀರೆ ಬೇಕಂತ ಹೇಳಿನಲ್ಲ, ತಂದಿದ್ದೆ ಮಗ. ಅದ ಎಂತ ಸೀರೆ ತಗೋಬತ್ತೆ? ಒಂದು ಸೀರೆನ ಕಟ್ ಮಾಡ್ಕೊಂಬದು ಸಾಕಿ ಅನ್ಕೊಂಡು 2 ಸೀರೆ ಮಾಡ್ಕೊಂಬದು. ಆ ನೆರೆಗಿರಿ ಎಲ್ಲ ಹಾಯ್ಕೊಂದಿಲ್ಲ. ಈಗ ಅಲ್ಲೇ ಮೇಲೊಂದು ಸೆರ್ಗು ಹಾಯ್ಕೊಂಬದೆ, ಕೆಳಗೊಂದು ಒಂದು ಸುತ್ತ ಗಂಡಸರು ಮುಂದೆ ಕಟ್ಕೊಂಡು ಕಟ್ಕೊಂಬ ಕಣ. 1 ಸೀರೆನ 2 ಸೀರೆ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ದಿನ 3 ಸೀರೆ ಮಾಡಿ ಉಟ್ಕೊಂತಾರೆ. ಇವ್ರಿ ಸಾಕಿಲಿ ಅಂತ ಸೀರೆ ಉಟ್ಕೊಂಬದು ಮಗ. ಅಯ್ಯೋ ನೀ ಬಿಡ. ಈಗೀಗ ರೋಕಿಗೂ ಹಾಯ್ಕೊಂತಿಲ್ಲ. ಯಾರಾದ್ರೂ ಗಂಡಸರು ಬಂದ್ರೆ ಮಾತ್ರ ಪಟ್ಟ ರೋಕಿ ಹಾಯ್ಕೊಂಬದು. ಇಲ್ಲಂದ್ರೆ ಕಾಣೋ ಅದೇ ಸೆರ್ಗು ಒಂದು ಹೊತ್ಕೊಂಬದು ಕೂತ್ಕೊಂಬದು ಹೆಂಗ್ಸ. ಅಲ್ತಿನ ಕಾಲದಲ್ಲ ಸಖಿ ಇಲ್ಲಿ ಚೋಳಿ ಇಲ್ಲಿ ತಡೋಕೆ ಆಗ್ತಿಲ್ಲ ಮಗ. ಸಖಿ ಈಗ 1 ತಿಂಗಳಿಂದ ಶುರು ಮಾಡ್ಕೊಂಡದಷ್ಟೇ ನಾನು. ಇಲ್ದಿದ್ದು ಬ್ಲೌಸ್ ಹಾಯ್ಕೊಂಡು ಇರೋದು ನಾ. ಇವಳು ಹೇಳ್ತಾಳೆ, ಈಗ ಹೊಟ್ಟೆ ಸಿತ್ತಿತ್ತೆ, ಒಂದು ಕೆಲಸ ಮಾಡುವ, ಕೊಟ್ಟಿ ತಂದು ಇಲ್ಲಿಡ. ಈ ಫಸ್ಟಿಗೆ ಗಂಜಿ ಮಾಡಿದೆ, ಉಪ್ಪಿನಕಾಯಿ ಗಂಜಿ. ಒಳ್ಳೆ ತೆಂಗಿನೆಣ್ಣೆ ಗಂಜಿಗೆ ಹಾಯ್ಕೊಂಡು ಸಮ ಕಲಿಸ್ಕೊಂಡು ಉಪ್ಪಿನಕಾಯಿ ಹಾಕಿ ಉಂಬ. ಸಾಯಂಕಾಲದ ಮೇಲೆ ನಾ ಅಡುಗೆ ಮಾಡ್ತೆ ಎಲ್ಲ. ಮಧ್ಯಾಹ್ನ ಪುರ್ಸೊತ್ತಲ್ಲಿ ಎಲ್ಲ ಕಾಂಬ ಅನ್ಕೊಂಡು. ಯಾರಿಗೆಲ್ಲ ಬಟ್ಟೆ ತಂದಿದ್ಯೇ? ಅಂಗಡಿಲ್ಲ ಒಳ್ಳೊಳ್ಳೆ ಬಟ್ಟೆ ಬಂದಿದ್ದಿತ್ತೆ. ಹಂಗಾಗಿ ನಿಂಗೊಂದು 3 ನೈಟಿ ತಗೊಂಡಿದ್ದೆ ಕಣ. ಅಜ್ಜಿಗೆ 2 ಕಾಟನ್ ಸೀರೆ ತಗೊಂಡಿದ್ದೆ. ಮತ್ತು ಅವಳಿಗೆ ಶಾರದಂಗೆ 2 ಚೂಡಿ ಪೀಸ್ ತಗೊಂಡಿದ್ದೆ, 1 ನೈಟಿ ತಗೊಂಡಿದ್ದೆ. ಶಾಮನ್ ಹತ್ರ ಏನು ಸ್ವಲ್ಪ ಬಟ್ಟೆ ಇತ್ತ? ಅದು ಶಾಲೆಗೆ ಹೋಗ್ತ ತನಕ ಸ್ವಲ್ಪ ಇಲ್ಲ, 1-2 ವಾರ್ಡ್ರೋಬ್ ಪೂರ ಹೆಣ್ಣಿಂದೆ ಇತ್ತು. ಅದಕ್ಕೆ ಅಂತ ತಗೊಂಬೋದೆ. ಒಳ್ಳೇದಾಯ್ತು ಮಗ ನೀ ತಗೊಂಡದ್ದು. ಈ ಹೆಣ್ಣಿಗೊಂದು ಅವಳನ್ನ ಕಂಡ್ರಾತಿಲ್ಲ ಕಣ. ಒಂದು ಸಸಿನ ಒಳ್ಳೆ ರೀತಿ ಇಟ್ಕೊಂತಿಲ್ಲ. ಒಂದೊಂದ್ಸಲ ಸಮ ಇರುತ್ತೆ ಮಂಡಿ, ಒಂದೊಂದ್ಸಲ ಎಂತ ಹಪ್ತು ಗೊತ್ತಿಲ್ಲ ಕಾಣೋದಕ್ಕೆ. ಹೈಕಂಡ್ಲಿ ಬಿಡಮ್ಮ, ಈಗ ವಯಸ್ಸಲ್ಲಿ ಹೈಕಂತಾಳೆ, ಹೊರಗೆ ಹೋಗ್ತಾಳೆ ಹೈಕಂತಾಳೆ. ನಾವೀಗ ಮನೇಲೇ ಇರುತ್ತೆ. ಈಗ ನಾವು ಲೈಕ್ ಮಾಡಿ ಡ್ರೆಸ್ ಮಾಡ್ಕೊಂತಿತ್ತ ಹೇಳ. ಅಯ್ಯೋ ಇರಲಿ ಬಿಡಿ, ಯಾರ ಕಾಂತರ ಮನೇಲಿ ಇರುತ್ತೆ ಅನ್ಕಂತ ಹೆಂಗಾದ ಹಂಗಿರುತ್ತೋ. ಅವಳಾರು ಮಾಡ್ಕೊಂಡ್ಲಿ. ಮಗಳು ಬಂದಾಳಂದ್ರೆ ಬಾಂಬ್ ಹುಟ್ಟಕ್ಕೆ ಶುರು ಹತ್ತು ಅನ್ಕೊಂಡು ಅರ್ಥ ಸಸಿ ಮೇಲೆ. ಎಂತದ ಮರೀತಿ ಮಗುಗಾರ ಸಹಿ ಒಂದು 5,000 ರೂಪಾಯಿ ಆಟ ಸಾಮಾನೇ ತಗೊಬಂದಿದ್ದೆ ನೀನು. ಸ್ವಲ್ಪ ತಂದಿದ್ಯಾ? ಎಂತೆಂಥ ಆಟ ಸಾಮಾನು. ಅದ್ರ ಮೇಲೆ ಅವಳಿಗೆ 2 ಚೂಡಿ, ಒಂದು ಎಂಥದ್ದು ನೈಟಿ. ಮಗ ನೆನಪಾಯ್ತು ಕಣ್ ಮಗ, ನೀ ಹೊಸತಿ ಕಳಿಸಿಕೊಟ್ಟ ನೈಟಿ ರಾಯ್ಕಾತಿದ್ದಿತ್ತ. ಏನಾಗ ಒಬ್ರಿಗೊಬ್ಬ ಹೆಂಗಸ್ರಲ್ಲ ಕಾಣ, ಒಂದು ಕಣ್ಣು ಹಾಕಿ ಇಟ್ಟಿದ್ದು. ಎಷ್ಟು ಚಂದ ಕಾಂತ್ರಿ ಪುದ್ದಕ, ಎಷ್ಟು ಚಂದ ಕಾಂತ್ರಿ ಪುದ್ದಕ ಅನ್ಕೊಂಡೆ. ನಿನ್ನ ಅಪ್ಪನಿಗೆ ಒಂದು ನಮೂನಿ ಹೊಟ್ಟಿಗಿಚ್ಚ ನಾನು ಹಾಯ್ಕೊಂಡ್ರೆ ಎಲ್ಲ ಗಂಡಸ್ರು ನನ್ನೇ ಕಾಂತ ಅನ್ಕೊಂಡೆ. ಇಲ್ಲ ನೀ ಎಲ್ಲ ಹಾಯ್ಕೊಂಡು ಹೋಯ್ಕರಿಲ್ಲ, ಹೊರಗೆ ಬರ್ಕರಿಲ್ಲ. ಹಂಗೆ ನನ್ನ ಮುಂದೆ ಬೇಕಾರೆ ಹಾಯ್ಕೋ. ಈ ಗಂಡು ಮಕ್ಳು ಎದುರಿಗೆಲ್ಲ ಎಂತ ಹೇಸಿ 1-2 ಅಲ್ಲ ಕಾಣ, 1 ವಾರ ಎಲ್ಲಾರ ಅಗ್ಲಿ ಮಾಡಿ ಗಂಡಸು. ಕಡೆಗಂತೂ ನಾ ಹಾಯ್ಕೊಂಬಿಟ್ಟೆ ಮಗ ನೈಟಿ. ಅರೆ ಒಂದೊಂದ್ಸಲ ಅವ್ರಿಗೆ ಅದ್ದಿ ಬದಿಗೆ ಹೋದಾಗಳೆಲ್ಲ ಹಾಯ್ಕೊಂಬ್ದ. ಅಲ್ಲ ಹಾಯ್ಕತ್ತು ಕೆಲಸ ಮಾಡೋಕ್ಕೆಲ್ಲ ಅಲ್ಲ ಹಾಯ್ಕತ್ತು. ಸತಿ ಇನ್ನೂ ಗಾನ ನೈಟಿ ತಂದಿದ್ದೆ ಅಮ್ಮ, ಸೂಪರ್ ಇತ್ತು ಕಣಿ. ನಿಮ್ಮ ಸಖಿಗಂತೂ ಬೆಸ್ಟ್ ಹತ್ತು ನೈಟಿ. ಕಡೆ ತೋರಿಸ್ದೆ ಮಧ್ಯಾಹ್ನ ನಾನು ನಿಮಗೆ. ಹೌದಾ? ಒಳ್ಳೆ ಇತ್ತಾ? ಅಡ್ಡಿಲ್ಲ ತಗೊಬ, ನಾನು ಹಂಗೆ ಅಭ್ಯಾಸ ಮಾಡ್ಕೊಂಬನ್ಕ ಇದ್ದೆ ಮಗ. ಆಯ್ತು ಹೇಳಿನಿ ಹಂಗಾರೆ, ನಂಗೂ ಹೊಟ್ಟೆ ಹಸಿತಿತ್ತು. ಬೇಬೆ ಉಂಡ್ಕೊಂಡು ಕಾಂಬೂರಂತೆ. ನಮಗೆಲ್ಲ ಜೋರು ಹೊಟ್ಟೆ ಹಸಿತಿತ್ತು. ನಾವು ಬೇಬೆಗೆ ಉಂಡ್ಕೊಂಡು ಮತ್ತೆ ಡ್ರೆಸ್ ಎಲ್ಲ ತೋರಿಸ್ತೋಕ. ನಂಗೆ ಹೊಸ ನೈಟಿ ತಂದಿದ್ದಾಳಂಬ್ರೆ. ನಾವು ನೀವೆಲ್ಲ ಸೇರ್ಕ ಕಾಂಬಾಕ ಹೆಂಗಿತ್ತು ಅನ್ಕೊಂಡು ನಾಳೆ ಆ ನೈಟಿನ. ಮತ್ತು ನಮ್ಮನೇಲಿ ಇವತ್ತು ಗಂಜಿ, ತೆಂಗಿನೆಣ್ಣೆ ಮತ್ತು ಉಪ್ಪಿನಕಾಯಿ ಅಷ್ಟೇ ಉಂಬಕ್ಕೆ, ಮತ್ತೆಂತ ಇಲ್ಲ ಅಂತಂದ್ರಿ. ಇಲ್ಲ ಬಿಳಿಯಕ್ಕೆಲ್ಲ ಕೊಚ್ಚಕ್ಕಿ ತೆಂಗಿನೆಣ್ಣೆ ಒಳ್ಳೆ ಮಸ್ತ್ ಲಾಯ್ಕ ಟೇಸ್ಟ್ ಹತ್ತು ಕಣಿ. ಅದ್ರೊಟ್ಟಿಗೆ ಒಂಚೂರು ಮೊಸರು ಹಾಕೊಂಡ್ರೆ ಮತ್ತೂ ಗನಾಗೆ. ಬನ್ನಿ ನೀವು ಉಣ್ಲಕ್ಕೆ. ಹಾಗೆ ನಮ್ಮ ವೀಡಿಯೋ ಎಲ್ಲ ಇಷ್ಟ ಆತಿತ್ತ ನಿಮಗೆ?
ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮಗೆ ಲೈಕ್ ಮಾಡೀನಿ ಅಕ್ಕ. ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡ್ಕೊಳಿ. ಹೆಂಗೆ ತನಕ ಕಮೆಂಟ್ ಹಾಕು ಮರುಕಾಗ. ಮತ್ತು ವಿಡಿಯೋ ಕಾಣ್ತಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಬಾಯ್. ನನ್ನ ಅಮ್ಮಂಗೆ ನೀವು ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಕ್ಕ. ಹೀಗೆ ನಮ್ಮ ಪ್ರೋತ್ಸಾಹ ಮಾಡ್ತೀರಿ. ನಮಸ್ಕಾರ.